ಡಿಜಿಟಲ್ ವೇದಿಕೆಗಳು ಮನುಷ್ಯನಿಗೆ ಆತನ ಜೀವನವನ್ನ ಎಷ್ಟು ಸರಳವಾಗಿಸಿದೆಯೋ ಅಷ್ಟೇ ಭಯಾನಕ ಕೂಡ ಮಾಡಿಬಿಟ್ಟಿದೆ. ಈ ಆನ್ಲೈನ್ ವಂಚಕರ ಮಾಯಾಜಾಲದಿಂದಾಗಿ ಯಾರು ವಂಚಕರು ಯಾರು ನಮ್ಮವರು ಎಂಬುದೇ ಅರಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಂತೂ ಸಿಟಿ ಪೊಲೀಸರ ಹೆಸರನ್ನು ಬಿಡದೆ ಸೈಬರ್ ವಂಚಕರು ವಂಚಿಸುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಸಿಟಿ ಪೊಲೀಸರ ಹೆಸರಲ್ಲೇ ಗ್ಯಾಬ್ಲಿಂಗ್ ವೆಬ್ಸೈಟ್ ತೆರೆದಿರುವ ವಂಚಕರು ಆನ್ಲೈನ್ ಜೂಜಾಟವನ್ನ ಸೃಷ್ಟಿಸಿ ಜನರನ್ನ ವಂಚಿಸುತ್ತಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಉಪ ಪೊಲೀಸ್ ಆಯುಕ್ತರಾದ ಮಿಥುನ್ ಎಚ್ಎನ್ ಅವರು, ಹಿರಿಯ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಸೈಬರ್ ಕಳ್ಳರು ವಂಚನೆ ಮಾಡ್ತಾ ಇರೋದ್ರಿಂದ ಮಂಗಳೂರು ಸೈಬರ್ ಪೊಲೀಸರು ಚರ್ಚ್, ದೇವಸ್ಥಾನ ಹಾಗೂ ಮಸೀದಿಗಳಿಗೆ ತೆರಳಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಧಾರ್ಮಿಕ ಕೇಂದ್ರಗಳಿಗೆ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಪ್ರತಿ ಠಾಣಾ ವ್ಯಾಪ್ತಿಯ ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಅರಿವು ಮೂಡಿಸುವಂತಹ ಕಾರ್ಯವನ್ನ ಖಾಕಿ ಪಡೆ ಮಾಡುತ್ತಿದೆ ಎಂದರು. ಸೈಂಟಿಸ್ಟ್ಗಳಿದ್ದಾರೆ, ಸೊ ಬ್ಯಾಂಕ್ ಎಂಪ್ಲಾಯೀಸ್ ಇದ್ದಾರೆ ರಿಟೈರ್ಡ್, ಸೊ ಇವರೆಲ್ಲರೂ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಮತ್ತು ಇನ್ನೊಂದು, ಈ ಹಿಂದೆ ನೋಡಿದಾಗ ಏನಿರ್ತಾ ಇತ್ತು ಅಂದರೆ, ಈ ಇಂಗ್ಲೀಷ್ ಭಾಷೆಯಲ್ಲಿ ಅಥವಾ ಹಿಂದಿಯಲ್ಲಿ ಮಾತಾಡಿ ನಿಮಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡೋದಿರ್ಬೋದು ಅಥವಾ ಆಸೆ ತೋರಿಸೋದಿರ್ಬೋದು, ಭಯ ತೋರಿಸೋದಿರ್ಬೋದು ಮಾಡ್ತಾಯಿದ್ರು ಈ ಭಾಷೆಗಳಲ್ಲಿ. ಬಟ್ ಇತ್ತೀಚೆಗೆ ಇನ್ನೂ ವರಿಯಿಂಗ್ ಏನಪ್ಪ ಅಂದರೆ, ಲೋಕಲ್ ಲ್ಯಾಂಗ್ವೇಜಲ್ಲಿ ಕೂಡ ಮಾತಾಡೋರು ಬಂದಿದ್ದಾರೆ. ಕನ್ನಡದಲ್ಲಿರ್ಬೋದು, ತುಳು ಅಲ್ಲಿರ್ಬೋದು, ಆ ರೀತಿಯಾಗಿ ಕೂಡ ವಂಚನೆಗೊಳಗಾಗ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಅವರ ಒಂದು ಟಾರ್ಗೆಟ್ ಆಡಿಯನ್ಸ್ ತುಂಬ ದೊಡ್ಡ ಆಗಿಬಿಡ್ತಾರೆ. ಸೊ ಮೊದಲು ಯಾರು ಇಂಗ್ಲೀಷ್ ಮಾತಾಡ್ತಾಯಿದ್ರು, ಹಿಂದಿ ಮಾತಾಡ್ತಾಯಿದ್ರು, ಅವ್ರು ಮಾತ್ರ ಇದಕ್ಕೆ ಬಲಿ ಆಗ್ತಾಯಿದ್ರು. ಈಗ ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರನ್ನ ಕೂಡ ಈ ಸ್ಕ್ಯಾಮ್ ಮಾಡುವವರು ಇವ್ರನ್ನ ಕೂಡ ರಿಕ್ರೂಟ್ ಮಾಡಿಕೊಂಡು ಈ ಸೈಬರ್ ಸ್ಲೇವರಿ ಕೇಸಸ್ ಕೂಡ ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು. ಅಂದರೆ ಬೇರೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ, ಕೆಲಸ ಇದೆ ಅಂತ ಕರ್ಕೊಂಡೋಗಿ ಬೇರೆ ದೇಶದಲ್ಲಿ ಅವರಿಗೆ ಒಂದು ಸೈಬರ್ ಸ್ಲೇವ್ಸ್ ಅಂತ ಮಾಡಿಕೊಂಡು ಒಂದು ಕಾಂಪೌಂಡ್ ಒಳಗೆ ಹಾಕ್ಕೊಂಡು ಅಲ್ಲಿ ಕಾಲ್ ಮಾಡೋದು, ಅವ್ರದ್ದು ಬೇರೆ ಬೇರೆ ರೀತಿಯ ಕನ್ವಿನ್ಸ್ ಮಾಡೋದು, ಆ ಒಂದು ಕೆಲಸ ಕೊಡ್ತಾ ಇದ್ದಾರೆ. ಇದು ಕೇವಲ ಪೊಲೀಸರ ಪ್ರಯತ್ನಕ್ಕೆ ಸೀಮಿತವಾಗಿಲ್ಲ. ಬ್ಯಾಂಕ್ಗಳ ಸಹಯೋಗದೊಂದಿಗೆ ಗ್ರಾಹಕರಿಗೆ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತಿದೆ. ವಂಚನೆಗೆ ಒಳಗಾದ ಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವುದು ಜಾಣತನ ಎಂದು ಸಂದೇಶವನ್ನ ಜನರಿಗೆ ತಲುಪಿಸಲಾಗುತ್ತಿದೆ.